ವಿಶೇಷವಾಗಿ ನಮ್ಮ ಪುತ್ತೂರು ಶ್ರೀ ಕ್ಷೇತ್ರ ಸ್ವಾಮಿ ಮಹಾಲಿಂಗೇಶ್ವರನನ್ನು ಸ್ಮರಿಸುತ್ತಾ ನಮ್ಮ ಒಳಮೊಗ್ರು ಗ್ರಾಮದ ಅಜ್ಜಿಕಲ್ಲು ಎಂಬಲ್ಲಿ ಪುನರ್ನಿರ್ಮಾಣಗೊಂಡಂತಹ ಶ್ರೀಶಕ್ತಿ ಜಠಾಧಾರಿ ಭಜನಾ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮದ ಬಗ್ಗೆ ನಾವು ಸರ್ವರಿಗೂ ವಿಷಯವನ್ನು ತಿಳಿಸುವ ಆಮಂತ್ರಿಸುವ ಸಲುವಾಗಿ ನಿಮ್ಮೆಲ್ಲರ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಶ್ರೀಶಕ್ತಿ ಜಠಾಧಾರಿ ಭಜನಾ ಮಂದಿರವು ಒಳಮೊಗ್ರು ಗ್ರಾಮದ ಅಜ್ಜಿಕಲ್ಲು ಪ್ರದೇಶದಲ್ಲಿ ಸುಮಾರು 25 ವರ್ಷಗಳ ಹಿಂದೆ, ಅಂದರೆ 1999ರ ಫೆಬ್ರವರಿ 1ನೇ ತಾರೀಕಿನಂದು ಅಂದು ಹಿರಿಯರಿಂದ ಹಾಗೂ ಕಿರಿಯರಿಂದ ಒಟ್ಟುಗೂಡಿ ನಮ್ಮ ಗ್ರಾಮದ ಆರಾಧ್ಯ ಮೂರ್ತಿ ಶ್ರೀ ಜಠಾಧಾರಿ ದೈವದ ಸಾನ್ನಿಧ್ಯದಿಂದ ಬೆಳಕನ್ನು ಹರಿಸಿ ಅಜ್ಜಿಕಲ್ಲು ಎಂಬ ಪ್ರದೇಶದಲ್ಲಿ ಪ್ರಾರಂಭವಾಯಿತು. ಅವತ್ತಿನಿಂದ ಹಂತ ಹಂತವಾಗಿ ಶ್ರೀಶಕ್ತಿ ಜಠಾಧಾರಿ ಭಜನಾ ಮಂದಿರವು ಬೆಳೆದು ಬಂದು ಆ ಊರಿನ ಒಂದು ಶ್ರದ್ಧಾ ಕೇಂದ್ರವಾಗಿ ಮೊದಲಾಗಿ ಕಲ್ಲಿನ ಕಂಬದೊಂದಿಗೆ ಆರಂಭಗೊಂಡು ಸಣ್ಣ ಭಜನಾ ಮಂದಿರವು ಪ್ರತಿ ಶುಕ್ರವಾರ ಭಜನೆಯು ನಡೆದು ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಿಸುವತ್ತ ನಮ್ಮ ಆ ಕ್ಷೇತ್ರವು ಬೆಳಗ್ತಾ ಇತ್ತು. 3 ವರ್ಷಗಳ ಹಿಂದೆ ಬಹುಶಃ ಎಲ್ಲ ಊರಿನ ಹಿರಿಯರು ಹಾಗೂ ಕಿರಿಯರು ಹಾಗೂ ದಾನಿಗಳು ಎಲ್ಲ ಒಟ್ಟುಗೂಡಿಕೊಂಡು ಆ ಶ್ರದ್ಧಾ ಕೇಂದ್ರವಾದ ಶ್ರೀಶಕ್ತಿ ಜಠಾಧಾರಿ ಭಜನಾ ಮಂದಿರವನ್ನು ಪುನರ್ನಿರ್ಮಾಣ ಮಾಡಬೇಕು ಎಂಬಂಥ ಸದುದ್ದೇಶದಿಂದ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಅಜಿತ್ ರೈ ಹೊಸಮನೆ ಇವರ ನೇತೃತ್ವದಲ್ಲಿ ಒಂದು ಆಲೋಚನೆಯನ್ನು ಮಾಡಿದಾಗ ಆ ಆಲೋಚನೆಯು ಒಂದು ಕಾರ್ಯರೂಪಕ್ಕೆ ಬರುವಲ್ಲಿ ಸಫಲವಾಯಿತು. ಬಹುಶಃ ಈ ಆಲೋಚನೆಯನ್ನು ಮಾಡಿದಾಗ 2022ನೇ ಇಸವಿಯಲ್ಲಿ ಇದಕ್ಕೆ ಒಂದು ಮುಹೂರ್ತವನ್ನು ಇಟ್ಟು, ಅವತ್ತು ಶ್ರೀ ಧಾಮ ಮಾಣಿಲದ ಸ್ವಾಮೀಜಿಯವರಂತಹ ಶ್ರೀ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿಯವರ ದಿವ್ಯ ಹಸ್ತದೊಂದಿಗೆ ಹಾಗೂ ಆಗಿನ ಶಾಸಕರಂತಹ ಶ್ರೀ ಸಂಜೀವ ಮಠಂದೂರಿಯವರ ನೇತೃತ್ವದೊಂದಿಗೆ ಅವತ್ತು ಅಡಿಪಾಯವನ್ನು ಹಾಕಲಾಯಿತು. ಬಹುಶಃ ಶ್ರದ್ಧಾ ಕೇಂದ್ರವು ಯಾವ ರೀತಿಯಲ್ಲಿ ಬೆಳಗಬೇಕಂತ ಹೇಳುವಂತಹ ಒಂದು ಇಚ್ಛೆ ಎಲ್ಲರಿಗಿದ್ದ ಕಾರಣ ಅವತ್ತು ಎಲ್ಲರೂ ಮುಂದೆ ಬಂದು ಆ ಊರಿನ ಒಂದು 10 ಜನ ಭಜಕರು ತಲಾ 1 ಲಕ್ಷದಂತೆ ಮೂಲಧನವಾಗಿ 10 ಲಕ್ಷ ರೂಪಾಯಿಗಳ ಒಂದು ಮೂಲಧನವನ್ನು ಅದಕ್ಕೆ ಸಮರ್ಪಿಸಿದರು. ಹಾಗಾಗಿ ಒಂದು ಉತ್ತಮವಾದಂತಹ ಆಲೋಚನೆಯೊಂದಿಗೆ ಒಂದು ಧೈರ್ಯದೊಂದಿಗೆ ಕೆಲಸವನ್ನು ಪ್ರಾರಂಭಿಸಿದರು. ಶ್ರೀ ಅಜಿತ್ ರೈ ಹೊಸಮನೆ ಅಧ್ಯಕ್ಷರು, ನಮ್ಮ ಭಜನಾ ಮಂದಿರದ ಅಧ್ಯಕ್ಷರು, ಬಹುಶಃ ಅವರ ಒಂದು ಕಲ್ಪನೆ ಇತ್ತು, ಇದೇ ರೀತಿಯಲ್ಲಿ ಈ ಭಜನಾ ಮಂದಿರ ಒಂದು ಮೂಡಿ ಬರಬೇಕಂತ. ಅದೇ ಕಲ್ಪನೆಯೊಂದಿಗೆ ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀ ಶ್ರೀಧರ್ ರೈ ಹೊಸಮನೆ, ನಿವೃತ್ತ ಮುಖ್ಯ ಗುರುಗಳು, ರಾಮಕೃಷ್ಣ ಪ್ರೌಢಶಾಲೆ, ಇವರ ಒಂದು ನಿರ್ದೇಶನದಂತೆ ಹಾಗೂ ಆಶೀರ್ವಾದದಂತೆ ನಾವೆಲ್ಲ ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ರೂಪುಗೊಂಡೆವು. ಆಗ ಬಹುಶಃ ಇದಕ್ಕೆ ನಾವು ಮೊದಲಾಗಿ ನಾವು ಅಭಿನಂದಿಸಲೇಬೇಕು. ಹಾಗೂ ಯಾಕಂತ ಹೇಳಿದ್ರೆ ನಮ್ಮ ಮಾಜಿ ಸಂಸದರಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರು ಅವರ ಸಂಸದರ ನಿಧಿಯಿಂದಲೇ 2023ರಲ್ಲಿ ಇದಕ್ಕೆ ಮೂಲಧನವಾಗಿ 3 ಲಕ್ಷ ರೂಪಾಯಿಗಳನ್ನು ಆ ಒಂದು ಕಾಮಗಾರಿಗೆ ಮೂಲಧನವಾಗಿ ಅವರು ನೀಡಿದರು. ತದನಂತರ ದಿವಸಗಳಲ್ಲಿ ಅವರು ಸುಮಾರು 8 ಲಕ್ಷಕ್ಕೂ ಅಧಿಕ ಮೊತ್ತಗಳನ್ನು ಈ ಭಜನಾ ಮಂದಿರಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಅದು ಈ ಶ್ರದ್ಧಾ ಕೇಂದ್ರದ ಮೇಲೆ ಇರುವಂತಹ ಒಂದು ನಂಬಿಕೆ ಹಾಗೂ ಅಲ್ಲಿ ನಡೆಯುವ ಕಾರ್ಯದ ಬಗ್ಗೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬಹುಶಃ ಅದಕ್ಕೆ ಕೈಗೂಡಿಸಿದ್ದಾರೆ. ನಂತರದ ದಿನಗಳಲ್ಲಿ ನಾವು ಊರಿನ ಎಲ್ಲ ಭಕ್ತರನ್ನು ಸಂಪರ್ಕಿಸಿ ಬಹುಶಃ ನಾವು ಎಲ್ಲರ ಕಿಂಚಿತ್ತಾದರೂ ಅದಕ್ಕೆ ಆ ಶ್ರದ್ಧಾ ಕೇಂದ್ರಕ್ಕೆ ಸಮರ್ಪಣೆ ಆಗಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲ ಕೇಳಿಕೊಂಡಾಗ ಪ್ರತಿಯೊಬ್ಬರು ಅದಕ್ಕೆ ಹಂತ ಹಂತವಾಗಿ ತಮ್ಮ ಸಹಾಯಧನವನ್ನು ನೀಡಿದರು. ಆ ಸಹಾಯಧನಕ್ಕಿಂತಲೂ ತಮ್ಮ ಶ್ರಮದಾನ, ಬಹುಶಃ ಆ ಶ್ರಮದಾನಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆ ಶ್ರಮದಾನ ಏನಂತ ಹೇಳಿದ್ರೆ, ದಿವಸದಲ್ಲಿ ತಮ್ಮ ಕೆಲಸ ಹೋಗುವಂತಹ ಯುವಕರು ಸಂಜೆ ಒಂದು 6-7 ಗಂಟೆಯ ನಂತರ ರಾತ್ರಿ 8ರಿಂದ 10 ಗಂಟೆಯವರೆಗೂ ಶ್ರಮದಾನವನ್ನು ವಹಿಸಿ ಹೆಚ್ಚಿನ ಕೆಲಸಗಳನ್ನು, ಅದು ಕೂಡ ಕಳೆದ ಒಂದು 3-4 ತಿಂಗಳಿನಿಂದ ಹೆಚ್ಚಿನ ಶ್ರಮವನ್ನು ವಹಿಸಿ ಅದೊಂದು ಕಾರ್ಯರೂಪಕ್ಕೆ ಬರಲು ಸಾಧ್ಯವಾಯಿತು. ನಮ್ಮ ಈಗಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರು ಬಹುಶಃ ಈ ಭಜನಾ ಮಂದಿರದ ಬಗ್ಗೆ ತುಂಬಾ ಆಸಕ್ತಿಯನ್ನು ವಹಿಸಿ ಅವರ ನಿಧಿಯಿಂದ ಮೊದಲಾಗಿ 5 ಲಕ್ಷ ರೂಪಾಯಿಗಳನ್ನು ಹಾಗೂ ನಮ್ಮ ಲೋಕಾರ್ಪಣಾ ಸಮಿತಿಯು ಹಾಗೆ ಪೂರ್ವಭಾವಿ ಸಭೆಯನ್ನು ನಾವು ಕೂಡ ಮೊನ್ನೆ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದೆವು. ಆಗ ಮತ್ತು 5 ಲಕ್ಷ ರೂಪಾಯಿಗಳನ್ನು, ಒಟ್ಟು 10 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೂಡ ಅವರು ಈ ಭಜನಾ ಮಂದಿರಕ್ಕೆ ಅತ್ಯಂತ ಪ್ರೀತಿಯಿಂದ ಸಮರ್ಪಿಸಿದ್ದಾರೆ.
ಬಹುಶಃ ಈಗ ನಮ್ಮ ದೇವಸ್ಥಾನದ ಆ ಒಂದು ಭಜನಾ ಮಂದಿರದ ಸುತ್ತಮುತ್ತ ಒಂದು ಇಂಟರ್ಲಾಕ್ ಕಾಮಗಾರಿ ಕೂಡ ಅದು ಅವರ ಸಹಾಯಧನದಿಂದಲೇ ನಿಧಿಯಿಂದಲೇ ನಡೆಯುತ್ತಿರುವುದು ನಮಗೆಲ್ಲರಿಗೂ ಶ್ಲಾಘನೀಯ. ಆಗಿನ ಸಂದರ್ಭದಲ್ಲಿ ಸಂಜೀವ ಮಠಂದೂರ್ ಅವರು ಕೂಡ ತಮ್ಮ ಸಹಾಯಧನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಸಮರ್ಪಣೆ. ನಾವು ಜನಪ್ರತಿನಿಧಿಗಳ ಮುಖಾಂತರ ಬಹುಶಃ ಒಂದು 25 ಲಕ್ಷ ಮೊತ್ತವನ್ನು ಜನಪ್ರತಿನಿಧಿಗಳ ಮುಖಾಂತರವೇ ನಾವು ಅದಕ್ಕೆ ಸಂಗ್ರಹವನ್ನು ಮಾಡಿದ್ದೇವೆ. ಕಿಶೋರ್ ಬೊಟ್ಯಾಡಿ ಅವರು, ನಮ್ಮ MLC ಅವರಾದ ಕಿಶೋರ್ ಬೊಟ್ಯಾಡಿ ಅವರು ನಮ್ಮ ಶೌಚಾಲಯದ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿಗಳ ಮೊತ್ತವನ್ನು ಕೂಡ ನೀಡಿ ಅದು ಕೂಡ ಈ ಕಾಮಗಾರಿಯು ಸಂಪೂರ್ಣಗೊಳ್ಳುವಂತಹ ಹಂತದಲ್ಲಿ ಇದೆ. ಇದೆಲ್ಲ ಕಾಮಗಾರಿಗಳನ್ನು ಬಹಳ ಯಶಸ್ವಿಯಾಗಿ ಪೂರೈಸಿ ಬಹುಶಃ ನಮ್ಮ ಅಧ್ಯಕ್ಷರಾದಂತಹ ಅಜಿತ್ ರೈ ಅವರ ಒಂದು ಕನಸಿತ್ತು, ಇದೇ ರೀತಿಯಲ್ಲಿ ಒಂದೊಂದು ಭಜನಾ ಮಂದಿರ ಮೂಡಿ ಬರಬೇಕು, ಇದೇ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆಗಳಾಗಬೇಕಂತ. ಅದೇ ರೀತಿಯಲ್ಲಿ ಚಾಚೂ ತಪ್ಪದೆ ಬಹುಶಃ ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀ ಶ್ರೀಧರ್ ರೈ ಹೊಸಮನಿ ಇವರ ಒಂದು ನೇತೃತ್ವದಲ್ಲಿ ಅವರು ನಮಗೆ ಪ್ರತಿ ದಿವಸ, ಯಾಕಂದ್ರೆ ಒಂದು ಡ್ರೈವಿಂಗ್ ಫೋರ್ಸ್ ನಮಗೆ, ಹಾಗಾಗಿ ನಾವು ಒಂದು 3 ತಿಂಗಳ ಮೊದಲು ಲೋಕಾರ್ಪಣಾ ಸಮಿತಿಯನ್ನ ನಾವೆಲ್ಲ ಊರಿನವರು ಸೇರಿಕೊಂಡು ಮಾಡಿದಾಗ ಆ ಲೋಕಾರ್ಪಣಾ ಸಮಿತಿಯಲ್ಲಿ 21 ವಿವಿಧ ಸಮಿತಿಗಳನ್ನು ಕೂಡ ನಾವು ಮಾಡಿದ್ವಿ. 21 ವಿವಿಧ ಸಮಿತಿಗಳಂತ ಹೇಳಿದ್ರೆ ನಾವು ಬಹುಶಃ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬೇರೆ ವ್ಯವಸ್ಥೆಗಳು ಬೇಕಾಗ್ತದೆ. ಆ ಪ್ರತಿ ಸಮಿತಿಗಳಿಗೆ ಒಬ್ಬೊಬ್ಬ ಸಂಚಾಲಕರು ಹಾಗೂ 2 ಸಹ ಸಂಚಾಲಕರುಗಳನ್ನು ಮಾಡಿ ಆ ಸಮಿತಿಗಳನ್ನು ಕೂಡ ಕಾರ್ಯರೂಪಕ್ಕೆ ತಂದು ಅವರು ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ನಮ್ಮ ಲೋಕಾರ್ಪಣಾ ಕಾರ್ಯವು ಇದೇ ತಿಂಗಳ ಡಿಸೆಂಬರ್ ತಿಂಗಳ 7ನೇ ತಾರೀಕಿನಿಂದ ಪ್ರಾರಂಭಗೊಂಡು 9ನೇ ತಾರೀಕಿನವರೆಗೆ ಎಲ್ಲ ಧಾರ್ಮಿಕ ಹಾಗೂ ವೈದಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ. 7ನೇ ತಾರೀಕಿನಂದು ಬೆಳಿಗ್ಗೆ ಶ್ರೀ ಗಣಪತಿ ದೇವರ ಗಣಹೋಮವು ಸಾನ್ನಿಧ್ಯದಲ್ಲಿ ನಡೆಯಿದೆ. ಬೆಳಿಗ್ಗೆ 9:30 ಶ್ರೀ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯದಿಂದ ಬೆಳ್ಳಿಯ ಉಬ್ಬು ಚಿತ್ರದ ಒಂದು ಉದ್ಘಾಟನೆಗೊಂಡು ಆ ಉಬ್ಬು ಚಿತ್ರದ ಮೆರವಣಿಗೆ ಕುಂಜೂರು ಪಂಜ ಭಜನಾ ಮಂದಿರದವರೆಗೆ ತಲುಪಿ ಅಲ್ಲಿಂದ 10:30 ಗಂಟೆಗೆ ಹೊರಗಾಣಿಕೆಯ ನಮ್ಮ ಗ್ರಾಮದಿಂದ ಹಾಗೂ ಪರ ಗ್ರಾಮದಿಂದ ಬೇರೆ ಬೇರೆ ಹೊರಗಾಣಿಕೆಗಳು ಮಹಾಲಿಂಗೇಶ್ವರ ದೇವಸ್ಥಾನದ ಮುಖಾಂತರ ನಮ್ಮ ಭಜನಾ ಮಂದಿರ ಕುಂಜೂರು ಪಂಜದ ಸಾನ್ನಿಧ್ಯಕ್ಕೆ ಬರಲಿದೆ. ಅಲ್ಲಿಂದ ಈ ಹೊರಗಾಣಿಕೆ ಉದ್ಘಾಟನೆಗೊಂಡು ಭಜನಾ ತಂಡಗಳೊಂದಿಗೆ ಅಜ್ಜಿಕಲ್ಲು ಪರಿಸರವನ್ನು ತಲುಪಲಿದೆ. ಮಧ್ಯಾಹ್ನದವರೆಗೆ ಅಜ್ಜಿಕಲ್ಲು ಪರಿಸರದಲ್ಲಿ ನಾವು ನಮ್ಮ ಲೋಕಲ್ ಹೊರಕಾಣಿಕೆಯನ್ನು ಸಮರ್ಪಿಸಿ ನಂತರ ಸಂಜೆಯ ಸಮಯ ಎಲ್ಲ ವೈದಿಕ ವಿಧಿವಿಧಾನಗಳು ಆರಂಭಗೊಳ್ಳಲಿವೆ. ಈ ವೈದಿಕ ವಿಧಾನಗಳಂತ ಹೇಳಿದ್ರೆ ಶ್ರೀ ಗುಮ್ಮಟಗದ್ದೆ ದಿನೇಶ್ ಮರಣಿತ್ತಾಯರವರ ನೇತೃತ್ವದಲ್ಲಿ ಈ ವೈದಿಕ ವಿಧಿವಿಧಾನಗಳು ಪ್ರಾರಂಭಗೊಳ್ಳಲಿವೆ. ಅದು ಪ್ರಾರಂಭಗೊಂಡು ಮರುದಿವಸ ಬೆಳಿಗ್ಗೆ 8:44 ಶುಭ ಮುಹೂರ್ತದಲ್ಲಿ ಶ್ರೀಶಕ್ತಿ ಜಠಾಧಾರಿ ದೇವರ ಬೆಳ್ಳಿಯ ಉಬ್ಬು ಚಿತ್ರದ ಪ್ರತಿಷ್ಠಾಪನೆಗೊಳ್ಳಲಿದೆ. 8:44 ಶುಭ ಮುಹೂರ್ತದಲ್ಲಿ ಇದೆಲ್ಲ ನಡೆದು ನಂತರ ಸಾರ್ವಜನಿಕವಾಗಿ ಶ್ರೀ ಸತ್ಯನಾರಾಯಣ ದೇವ ಪೂಜೆ ಹಾಗೂ ಶಿವ ಪಂಚಾಕ್ಷರಿ ಹೋಮ ಕೂಡ ಅಲ್ಲಿ ನಡೆಯಲಿದೆ. ಇದೆಲ್ಲ ಕಾರ್ಯಕ್ರಮಗಳು ನಡೆದು ಮಧ್ಯಾಹ್ನ ಮಹಾಪೂಜೆಗಿಂತ ಮೊದಲು ನಮ್ಮ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವು ಬಹುಶಃ ಇದಕ್ಕೆ ಆಶೀರ್ವಾದ ನೀಡಿದಂತಹ 2 ಮಹನೀಯರುಗಳು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಯಾವಾಗಲೂ ಅತ್ಯಂತ ಒಂದು ಸಂಪೂರ್ಣವಾದ ಸಹಾಯವನ್ನು ನೀಡುವಂತಹ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು, ಅದೇ ರೀತಿ ಯೋಗಿ ಕೌಸ್ತುಭ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ, ಇವರಿಬ್ಬರು ಸ್ವಾಮೀಜಿಗಳು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಆಶೀರ್ವದಿಸಲಿದ್ದಾರೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ದಕ್ಷಿಣ ಕನ್ನಡದ ಮಾಜಿ ಸಂಸದರಂತ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ನಮ್ಮ ಪ್ರಖ್ಯಾತ ವೈದ್ಯರು ಆದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಶ್ರೀ ಡಾಕ್ಟರ್ MK ಪ್ರಸಾದ್ ರವರು, ಗೌರವಾಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ್ ಅವರು, ನಮ್ಮ ಪುತ್ತೂರಿನ ಶಾಸಕರಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರು, ಅದೇ ರೀತಿ ನಮ್ಮ ಬೆಳ್ತಂಗಡಿಯ ಶಾಸಕರಂತಹ ಶ್ರೀ ಹರೀಶ್ ಪೂಂಜಾರ್ ಅವರು, ವಿಧಾನ ಪರಿಷತ್ತಿನ ಶಾಸಕರಾದಂತಹ SL ಭೋಜೇಗೌಡರು, ಅದೇ ರೀತಿ ವಿಧಾನ ಪರಿಷತ್ತಿನ ಶಾಸಕರಾದಂತಹ ಶ್ರೀ ಕಿಶೋರ್ ಕುಮಾರ್ ಬೊಟ್ಟಾಡಿ ಅವರು, ಡಾಕ್ಟರ್ ಸುರೇಶ್ ಪುತ್ರರಾಯರವರು, ಶ್ರೀ ಕೇಶವ ಪ್ರಸಾದ ಬುಳಿಯರ್ ಅವರು, ಹಾಗೆ ಮಾಜಿ ಶಾಸಕ ಸಂಜೀವ್ ಮಠಂದೂರ್ ಅವರು, ನಮ್ಮ ಕುಕ್ಕುಮಗೇರು ಉಳ್ಳಾಗಲು ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಅರಿಯಡ್ಕ ಚಿಕ್ಕಪ್ಪ ನಾಯ್ಕರವರು, ಅದೇ ರೀತಿ ಮಹಾಬಲರೇಯ ಒಳತರ್ಕ ವ್ಯವಸ್ಥಾಪಕ ಸಮಿತಿ ಸದಸ್ಯರು ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ, ಶ್ರೀ ಗೋವಿಂದರಾಜ್ ಸಿಂಗನಾಯಕನಹಳ್ಳಿ ಮತ್ತೊಬ್ಬ ನಮ್ಮ ಅತಿಥಿ ಶ್ರೀ ದಿವಾಕರ್ ಕದ್ರಿ ಅವರು, ಜನರಲ್ ಮ್ಯಾನೇಜರ್ ನಮ್ಮ ಕಾರ್ಡೋಲೈಟ್ ಪ್ರೈವೇಟ್ ಲಿಮಿಟೆಡ್ ಮ್ಯಾಂಗ್ಳೂರ್ SS ಇವರು, ಅದೇ ರೀತಿ ಶ್ರೀ ಸೀತಾರಾಮರೈ ಕಿದಂಬಾಡಿ ಗುತ್ತು ಅಧ್ಯಕ್ಷರು, ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು, ಶ್ರೀ ಉಜ್ವಲ್ ಪ್ರಭುಗಳು UR ಪ್ರಾಪರ್ಟೀಸ್, ಅದೇ ರೀತಿ ಶ್ರೀ ಗೋಪಾಲಕೃಷ್ಣ ಭಟ್ ಅಧ್ಯಕ್ಷರು ದ್ವಾರಕಾ ಸಮೂಹ ಸಂಸ್ಥೆಗಳು, ಅದೇ ರೀತಿ ಶ್ರೀ ಗಣೇಶ್ ಕೋಡಿಬೈಲು, ಅದೇ ರೀತಿ ಶ್ರೀ ಶಶಿಧರ್ ಎಂ ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ
ಗ್ರಾಮಾಭಿವೃದ್ಧಿ ಯೋಜನೆ ಇವರೆಲ್ಲ ಉಪಸ್ಥಿತರಿದ್ದು ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಕೂಡ ನಮ್ಮ ಮಹನೀಯರು ಶ್ರೀ ಬಾಲಕೃಷ್ಣ ರೈ ಹೊಸಮನೆ ಇವರು, ಶ್ರೀ ಲಕ್ಷ್ಮಣ್ ನಾಯ್ಕ್ ಅಜ್ಜಿಕಲ್ ಇವರು, ಶ್ರೀ ಸಂದೀಪ್ ರೈ ಚಿಲ್ಮೆತ್ತಾರು, ಶ್ರೀ ಸುಜಿತ್ ರೈ ನಾಯ್ಲ, ಶ್ರೀ ಸಶರಾಜ್ ರೈ ಚಿಲ್ಮೆತ್ತಾರು, ಶ್ರೀ ಸಂತೋಷ್ ಕುಮಾರ್ ರೈ ನಾಯ್ಲ, ಶ್ರೀ ವಿನೋದ್ ರೈ ಮೊಡಪಾಡಿ, ಶ್ರೀ ಸಚಿದ ರೈ ಮೊಡಪಾಡಿ ಹಾಗೂ ಶ್ರೀ ಹರೀಶ್ ರೈ ಅಜ್ಜಿಕಲ್ ಇವರುಗಳು ಕೂಡ ಗೌರವ ಉಪಸ್ಥಿತಿಯನ್ನು ತೋರಲಿದ್ದಾರೆ. ಇದೆಲ್ಲ ಕಾರ್ಯಕ್ರಮ ಮುಗಿದು ಮಹಾಪೂಜೆ ನಡೆದು ಮಹಾ ಅನ್ನ ಸಂತರ್ಪಣೆ ನಡೆದ ನಂತರ ಸಂಜೆ ನಾವು ಏಕಾಹ ಭಜನೆಯ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. 18 ತಂಡಗಳ ನಿರ್ಧರಿತ ತಂಡಗಳು ಏಕಾಹ ಭಜನೆಯಲ್ಲಿ ಪಾಲ್ಗೊಳ್ಳಲಿವೆ. ಸಂಜೆ ಗಂಟೆ 5:30ಕ್ಕೆ ಏಕಾಹ ಭಜನೆಯ ಒಂದು ಪ್ರಾರಂಭೋತ್ಸವ ಆಗಲಿದೆ. ಈ ಭಜನಾ ಮುಹೂರ್ತವನ್ನು ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟ್ಟು ಅಧ್ಯಕ್ಷರು, ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಮಂಗಳೂರು ಇವರು ಉದ್ಘಾಟನೆಗೊಳಿಸಲಿದ್ದಾರೆ. ಅದೇ ರೀತಿ ಏಕಾಹ ಭಜನೆಯು ಮುಂದುವರಿದು ಮರುದಿವಸ ಅಂದರೆ ದಿನಾಂಕ 9 ಸಂಜೆ ಗಂಟೆ 5:30ರವರೆಗೆ ಮುಂದುವರಿಯಲಿದೆ. ಈ ಮಂಗಲೋತ್ಸವದಲ್ಲಿ ನಮ್ಮೊಟ್ಟಿಗೆ ನಮ್ಮ ಶಾಸಕರು ಅದೇ ರೀತಿ ಇವರೆಲ್ಲ ಪಾಲ್ಗೊಳ್ಳುವವರು ಇದ್ದಾರೆ. ಅದೇ ರೀತಿ ನಮ್ಮ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರು ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ ಹಾಗೆ ಪ್ರಾರಂಭದಿಂದ 3 ದಿವಸದವರೆಗೆ ಹಂತ ಹಂತವಾಗಿ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಭರವಸೆಯನ್ನು, ಶ್ರೀ ನಳಿನ್ ಕುಮಾರ್ ಕಟೀಲ್ ರವರು ಮಾಜಿ ಸಂಸದರು ಭಾಗವಹಿಸುವ ಎಲ್ಲ ಭರವಸೆಯನ್ನು, ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸುವ ಎಲ್ಲ ಭರವಸೆಯನ್ನು, ಅದೇ ರೀತಿ ಕ್ಯಾಪ್ಟನ್ ಬ್ರಿಜೇಶ್ ಶೌಟ್ ಅವರು ಸಂಸದರು ಭಾಗವಹಿಸುವ ಎಲ್ಲ ನಮ್ಮ ಭರವಸೆಯನ್ನು ಕೂಡ ನಮಗೆ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಂಗಳೋತ್ಸವ ನಡೆದು ನಮ್ಮ ಕಟೀಲು ಉಳ್ಳಾಲ್ತಿಯ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಕಟೀಲು ಕ್ಷೇತ್ರ ದೇವಿ ಮಹಾತ್ಮೆ ಎಂತಹ ಒಂದು ಯಕ್ಷಗಾನ ಬಯಲಾಟ ಕೂಡ ನಂತರ ರಾತ್ರಿ 9ನೇ ತಾರೀಕು ರಾತ್ರಿ ನಡೆಯಲಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಹೊರ ಊರಿನ ಎಲ್ಲ ಮಹನೀಯ ಭಕ್ತ ಸಮೂಹ ಭಾಗವಹಿಸಿ ನಮ್ಮೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದಿನ ದಿವಸಕ್ಕೆ ಶ್ರೀಶಕ್ತಿ ಜಠಾಧಾರಿ ಭಜನಾ ಮಂದಿರ ಒಂದು ಯೋಗ್ಯ ಒಂದು ಭಜಕ ಕೇಂದ್ರವಾಗಿ, ಒಂದು ಶ್ರದ್ಧಾ ಕೇಂದ್ರವಾಗಿ, ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಿಸುವಂತಹ ಒಂದು ದಾಪುಗಳಿಡುವಂತಹ ತಮ್ಮೆಲ್ಲರ ಸಹಾಯವನ್ನು ನೀಡಬೇಕಂತ ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ವಂದಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳುತ್ತಾ ಪತ್ರಕರ್ತರ ಮುಖಾಂತರ ನಿಮಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಳೆದ 3 ವರ್ಷ ಹಿಂದೆ ಸತ್ಯನಾರಾಯಣ ಭಟ್ಟಿಯವರ ಮಾರ್ಗದರ್ಶನದಲ್ಲಿ, ದಿನೇಶ್ ಮಾಡಿತ ಅವರ ಮಾರ್ಗದರ್ಶನದಲ್ಲಿ ಪ್ರಶ್ನ ಚಿಂತನೆ ಇಟ್ಟು ನಾವು ಊರಿನ ಒಳ್ಳೆಯದಕ್ಕಾಗಿ ಭಜನಾ ಮಂದಿರದ ಪುನರ್ನಿರ್ಮಾಣ ಮಾಡುವುದಾಗಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಅದೇ ರೀತಿ ಅಂದು ಪ್ರಶ್ನ ಚಿಂತನೆ ನಂತರ ವಾಸ್ತುಶಿಲ್ಪಿ ಜಗನ್ನೀಶ್ವರ ಅವರ ನೇತೃತ್ವದಲ್ಲಿ ಅದಕ್ಕೆ ಒಂದು ಪ್ರಾಜೆಕ್ಟ್ ಅನ್ನ ಸುಮಾರು 65 ಲಕ್ಷದ ಮಂದಿರ ಹಾಗೂ ಅದರ ಉಪಕಟ್ಟಡಗಳು ಒಂದು ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿದ್ದು. ಅದೇ ರೀತಿ ಇವಾಗ ಒಂದು 85 ಲಕ್ಷ ವೆಚ್ಚದಲ್ಲಿ ಎಲ್ಲ ಕಾರ್ಯಗಳು ಪೂರ್ತಿಗೊಂಡು ಈಗ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಈ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಎಲ್ಲ ಕೈ ಜೋಡಿಸಿದ ಎಲ್ಲ ಅತಿಥಿಗಳನ್ನು ಜೋಡಿಸಿಕೊಂಡು ಜಾತಿ ಮತ್ತು ರಾಜಕೀಯವನ್ನು ಬದಿಗಿಟ್ಟು ಒಂದು ಒಳ್ಳೆಯ ಉತ್ತಮ ಹಿಂದೂ ಸಮಾಜದ ನಿರ್ಮಾಣಕ್ಕಾಗಿ ನಾವು ಈ ಭಜನಾ ಮಂದಿರದ ನಿರ್ಮಾಣವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಇಡೀ ಹಿಂದೂ ಸಮಾಜ ಕೈ ಜೋಡಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.